ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವೇದ ಚಿತ್ರದ ಪ್ರಚಾರಾರ್ಥ ಕುಡ್ಲಗ್ ಬತ್ತದಿದ್ದದು ಈ ಪೊರ್ತು ಕುತ್ತಾರು ಶ್ರೀ ಕೊರಗಜ್ಜನ ಕಟ್ಟೆಗ್ ಭಂಡಾರದ ಇಲ್ಲಡೆ ಭೇಟಿ ಕೊರ್ದು ವಿಶೇಷ ಪ್ರಾರ್ಥನೆ ಸಂದಾಯರು. ಇಂದೊಂಜಿ ಆಡಂಬರ ಇಜ್ಜಾಂದಿನ ದೈವಿ ಶಕ್ತಿದ ಕ್ಷೇತ್ರ ವೇದ ಚಿತ್ರದ ಪ್ರಚಾರಾರ್ಥ ಕುಡ್ಲಗ್ ಬರ್ಪುನ ಅವಕಾಶಡು ಈ ಕ್ಷೇತ್ರಗ್ ಭೇಟಿ ಕೊಡ್ತ ಶ್ರೀ ಕ್ಷೇತ್ರದ ಬಗೆಟ್ ತಂಕ್ ತನ್ನ ಆಪ್ತೇರೊರಿ ತೆರಿಪಾದಿತ್ಯರು. ದಕ್ಷಿಣ ಕನ್ನಡ ಜಿಲ್ಲೆಡ್ ಕುಡ್ಲಗ್ ಬತ್ತಿನ ಸಂದರ್ಭಡ್ ಮುಲ್ಪದ ದಿಂಜಾ ದೇವಸ್ಥಾನಲೆಗ್ ಭೇಟಿ ಕೊಡ್ತೆ ಆಂಡ ಈ ಕ್ಷೇತ್ರಗ್ ಬತ್ತಿನವ್ ಸುರು ಇಂದೊಂಜಿ ಕಾರ್ಣಿಕದ ಜಾಗೆ ಅಜ್ಜಗ್ ಚಕ್ಕುಲಿ ಬೀಡ ಒಪ್ಪ್ಯಾದ್ ಭಕ್ತಿಡ್ ಪ್ರಾರ್ಥನೆ ಮಲ್ತೊಂದೆ ಪಂಡದ್ ಶಿವರಾಜ್ ಕುಮಾರ್ ತೆರಿಪಾಯರು. ಮಂಗಳೂರಲ್ಲಿ ಇವತ್ತು ವೇದಾದ ಒಂದು ವೇದ ಟೀಮ್ ಒಂದು ಬಂದಿದ್ದೀವಿ. ವೇದ 23 ನನ್ನ 125 ಸಿನಿಮಾ ವೇದ ಗೀತಾ ಪಿಕ್ಚರ್ಸ್ ನನ್ನ ವೈಫ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಾಡಿರೋದು ಒಂದು ಇವೆಂಟ್ ಒಂದಿತ್ತು ಇವತ್ತು. ಸೊ ಆ ಇವೆಂಟ್ಲಿ ವೇದಾದ ಒಂದು ಪೋರ್ಷನ್ ಇದೆ. ಸೊ ಅದಕ್ಕೋಸ್ಕರ ವೇದ ಟೀಮ್ ಎಲ್ಲ ಬಂದಿತ್ತು. ಬರಬೇಕಾದ್ರೆ ಸರಿ ಒಂದಿನ ಮುಂಚೆನೇ ಧರ್ಮಸ್ಥಳ ಆಮೇಲೆ ಇವತ್ತು ಕೊರಜ್ಜ ಈ ಒಂದು ಸ್ಥಳಕ್ಕೆ ಬಂದಿದ್ದು. ಇದು ನಮಗೆ ರಕ್ಷಿತಾ ಮೂಲಕ ಆಗುತ್ತಿತ್ತು. ಅಲ್ಲಿ ಹೋಗಿ ಅಣ್ಣ ಚೆನ್ನಾಗಿರುತ್ತೆ ಒಳ್ಳೇದು ಅಂತ ಸರಿ ನಮಗೂ ಸರಿ ಹೋಗಿ ಬರೋಣ ಅನ್ಸತಿ ಅಂತ. ಏನು ವಿಶೇಷತೆ ಕಾಣಿಸ್ತಾರೆ ಅಂದರೆ ತುಂಬ ಅಂದರೆ ಮನುಷ್ಯನ ಪ್ರಾಬ್ಲಮ್ನ ಭಾಳ ಸಿಂಪಲ್ಲಾಗಿ ಹೇಳ್ತಾರೆ ಒಂದು ರೀತಿ ಅಂತ ನಂಗೆ ಅನಿಸ್ತು ಇವತ್ತು ಬಂದು ನೋಡಿದಾಗ. ಏನೂ ಒಂದು ಆಡಂಬರ ಇಲ್ಲ, ಆರಾಮ ಒಂದು ಕ್ವೈಟಾಗಿ ಬಂದು ಏನೋ ಒಂದು ಚಕ್ಲಿ ಆಮೇಲೆ ಎಲೆ ಮೇಲೆ ಒಂದು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಅದಕ್ಕೆ ಅರಾಕೇನೋ ಹಾಕ್ತಾರೆ, ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಮನಸ್ಸಲ್ಲಿ ಅಂದ್ಕೊಂಡು ನಾವು ತಿರ್ಗಾ ಪ್ರಸಾದ ಕೊಡ್ತಾರೆ, ವಾಪಸ್ ಬರೋದು. ಒಂಥರ ನಮಗೆ ತುಂಬ ಸಿಂಪಲ್ ಅನಿಸ್ತು. ಒಂದು ಯಾವಾಗಲೂ ಸಿಂಪಲ್ ಥಿಂಗ್ಸೇ ವ್ಯಾಲ್ಯೂ ಕೊಡೋದು ಲೈಫ್. ಬಟ್ ರಕ್ಷಿತ್ ಅವ್ರು ಹೇಳಿದ್ರು ನಾವು DKD ಮಾಡ್ಬೇಕಾದ್ರೆ ಹೋಗಿ ನಾವು ಒಳ್ಳೆ ದೇವಸ್ಥಾನ ಆಮೇಲೆ ನನಗೋಸ್ಕರ ಅವ್ರು ಬೇಡ್ಕೊಂಡಿದ್ರು ಇಲ್ಲಿ ಬಂದು ಅಣ್ಣ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂತ ಬೇಡ್ಕೊಂಡಿದ್ರು. ಸರಿ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ಸಮಾಧಾನ ಆಯಿತು. ಇಲ್ಲಿ ಬಂದು ಹೆಂಗಿದ್ರು ನೋಡಿ ನಮಗೆ ಹೆಂಗೆ ಕರ್ಕೊಂಬರುತ್ತೆ ಅಂದರೆ ಮೊದಲಿಂದ ನಮ್ಮ ತಾಯಿ ಇರ್ಬೇಕಾರೆ ಜೊತೆಲಿ ನಾವು ಯಾವಾಗಲೂ ಮೂಕಾಂಬಿಕೆ ಉಡುಪಿ ದೇವಸ್ಥಾನ ಜಾಸ್ತಿ ಬರ್ತಾ ಇರ್ತೀವಿ. ಮಂಗಳೂರೇನು ಹೊಸದಲ್ಲ. ಹಂಗೆ ನೋಡೋಕೆ ಹೋದರೆ ಬಹುಶಃ ತಂದೆಯವ್ರು ಆದಮೇಲೆ ಜಾಸ್ತಿ ಸಿನಿಮಾ ಇಲ್ಲಿ ಶೂಟಿಂಗ್ ನಡೆದಿರೋದು ನಂದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಮಂಗಳೂರು ಉಡುಪಿ ಈ ಕುಂದಾಪುರ ಬೆಲ್ಟ್ಲಿ ಒಂದು ಸುಮಾರು ಸಿನಿಮಾ ನಾವು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಬಂದಾಗಲೆಲ್ಲ ನಮಗೊಂದು ಒಂದು ಆತ್ಮೀಯತೆ ಇದೆ, ಒಂದು ಬಾಂಧವ್ಯ ಇದೆ. ಉಡುಪಿ ಕೃಷ್ಣ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ಆಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಬರುತ್ತೆ, ಆಮೇಲೆ ಇಲ್ಲಿ ನಮ್ಮದು ದೇವಸ್ಥಾನ ಇಲ್ಲ ಕಟೀಲ್ ಇನ್ನೊಂದು ದೇವಸ್ಥಾನ ಇದೆ ನಮ್ಮದು ಇಲ್ಲ ವನದುರ್ಗ ಇದು 3ನೇ 4ನೇ ಸತಿ ಇವತ್ತು ಹೋಗ್ತಾ ಇದ್ರೆ 4ನೇ ಸತಿ ಪ್ರತಿ ಟೈಮ್ ಬಂದಾಗಲೂ ವನದುರ್ಗಗೆ ಹೋಗ್ತಾ ಇರ್ತೀವಿ. ಏನೋ ಒಂದು ಪೀಸ್ ಇದೆ, ಒಂದು ಮನ್ಸಿಗೆ ಒಂದು ನೆಮ್ಮದಿ ಇದೆ. ಅದ್ರ ಮೇಲೆ ಬಿಟ್ಬಿಟ್ಟು ನಂಬಿಕೆಯಿಂದ ಬಂದು ಮಾಡಬೇಕಷ್ಟೇ, ಶ್ರದ್ಧೆ ಬೇಕು ಅಷ್ಟೇ. ಇದು ಆಗಲೇಬೇಕಪ್ಪ ಅದಕ್ಕೋಸ್ಕರ ಬಂದೇ ತಪ್ಪು. ಒಂದು ಶಾಂತಿ ನೆಮ್ಮದಿ ಅದಕ್ಕೋಸ್ಕರ ಬಂದು ನಾವು ಕೇಳ್ಕೋಬೇಕು. ಆಗೋದು ಬಿಡೋದು ದೈವ ಇಚ್ಛೆ, ಅದ್ರ ಇಚ್ಛೆ. ಅದು ಬ್ಯಾಡ್ರೆ ನಡೆದ್ರೂ ಸಂತೋಷ, ನಡಿಲ್ಲ ಅಂದರೂ ನಾವು ವ್ಯಕ್ತಪಡಬೇಕಾಗಿಲ್ಲ. ಅದು ನಡೆಯುತ್ತೆ, ಕಾಯ್ಬೇಕಷ್ಟೇ. ಹೌದು, ಗೀತಾ, ನಾನು, ನನ್ನ ಮಕ್ಕಳು, ಆಮೇಲೆ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಎಲ್ಲರೂ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ ವೇದ ರಾಜ್ಯದ 250 ಹೆಚ್ಚಿಗೆ ಥಿಯೇಟರ್ಲೆಡ್ ಬಿಡುಗಡೆಗೆ ತಯಾರಾತಂಡು. ಇನ್ನದ ಪ್ರಚಾರ ಕಾರ್ಯ ಬಿಡುಗಡೆರ್ದು ದುಂಬುದಲ್ಲೇಸ್ ಕುಡ್ಲಡ್ ಶನಿವಾರ ಬಯಗ ನಡಪೆರ ಉಂಡು. ಅಂಚಾದ ಶಿವರಾಜ್ ಕುಮಾರ್ ದಂಪತಿಲು ಬೊಕ್ಕ ವೇದ ಚಿತ್ರತಂಡ ಕುಡ್ಲಗ್ ಬತ್ತಿನಕ್ಲು ಕುತ್ತಾರ್ದ ಶ್ರೀ ಕೊರಗಜ್ಜನ ಆದಿ ಸ್ಥಳಗಳ ಭೇಟಿ ಕೊರ್ದು ವಿಶೇಷ ಪ್ರಾರ್ಥನೆ ಸಂದಾಯರು. ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಜೋಕ್ಲು, ನಿರುಪಮಾ, ನಿವೇದಿತಾ ಈ ಪೊರ್ತು ಒಟ್ಟುಗೆ ಇದ್ದರು. ಅವಿರ್ದು ಬೊಕ್ಕ 300 ಬಂಡಾರ ಬೈ ಶ್ರೀ ಪಂಚಂತಾಯ ಬಂಟ ವೈದ್ಯನಾಥ ಸಾನಗ್ಲ ಭೇಟಿ ಕೊರ್ದು ಪ್ರಾರ್ಥನೆ ಸಂದಾಯರು.
ಕೊಡೆತ್ತಾದ ಕೊಟ್ಟು ನಾನು ಈ ಮಣ್ಣಕ್ಕೆ ನೇರ ಎಡ್ಡ ರೀತಿ ಪ್ರಪಂಚದ ಯೋಗ ಬರಲ್ಲ ಆ ಮಹಾಗಣಪತಿ ಸೋಮನಾಥೇವಿರಲ್ಲ ವಿಷ್ಣುಮೂರ್ತಿವಿರಲ್ಲ ಮೂರು ರಾಜೇಂದ್ರಲ್ಲ ನಾಲ್ಕು ಕಾಪನ ಅಜ್ಜೆಲ್ಲ ಅಕ್ಕಳು పోయిన మొత్తం బెరిసే అక్కడ 4 కీర్తి పతకైన ఒదగాదు ಅಂಚನೆ ದೇರಳಕಟ್ಟೆ ಮಾಗಂತಡಿ ಗುತ್ತುಗು ಭೇಟಿ ಕೊಡ್ದು ಪ್ರಾರ್ಥನೆ ಮಲ್ತೊಂದು ಪಾತ್ರ ಕಥೆ ನಡೆಪಾಯಿರು. ದೈವದ ಕಲೆ ಈ ಕುಟುಂಬದ ಕೈತು ದೊಡ್ಡ ಕಾರ್ಯಗಳನ್ನು ಪಾದು ಈ ಭಕ್ತನ ಸಂಸಾರವು ಈ ಮಣ್ಣಿಗೆ ಭಕ್ತನೊಂದಿಗೆ ಅಕ್ಕಲ ಆಪೆ ಕಾರ್ಯಕ್ಕೆ ಕುಟುಂಬ ಪಾದು ಕೊರಿಯರಿಗೆ ನಂಬಿಕೆ ಇದು ಆ ಮಹಾಗಣಪತಿ ಸೋಮನಾಥೇವಿರಲ್ಲ ವಿಷ್ಣುಮೂರ್ತಿವಿರಲ್ಲ ಮೂವರು ರಾಜೇಂದ್ರಲ್ಲ ನಾಲ್ಕು ಕಾಪನ ಅಜ್ಜಿಲ್ಲ ಆ ಅಜ್ಜಿ ಆಗಲಿ ಮುಂಜಿನ ಎತ್ತಿನಡಿ ಬರುವ ಹೋಗ್ಕೊಂಡು ಅಕ್ಕಲ ಸರ್ವ ಕಾರ್ಯವನ್ನು ದೇವರನ್ನು ಅದು ನೇರ ರೀತಿ ಮಣ್ಣನ್ನು ಬರ್ಕೊಂಡು ಭಾಗ್ಯ ಮಾಗಂತಡಿ ಹೌಸ್ದ ಯಜಮಾನರು ಶ್ರೀ ಪಂಚಂದಾಯ ದೈವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ಶ್ರೀಧರ್ ಶೆಟ್ಟಿ ಬೊಕ್ಕ ಕುಟುಂಬಸ್ಥರು ಅಂಚನೆ ಊರ್ದಾಗ್ಲು ಪಾಲ್ಪಡೆದಿದ್ದರು.